ಹಿಂದೂ ಸಮಾಜಕ್ಕೆ ಸೇರಿರುವ ಪುರಾತನವಾದ ದೇವಸ್ಥಾನಗಳನ್ನು ಹೊತ್ತುಗೊತ್ತು ಇಲ್ಲದ ವೇಳೆಯಲ್ಲಿ ತುಗಲಕ ನೀತಿಯಂತೆ ಅಕ್ರಮವಾಗಿ ತೆರವುಗೊಳಿಸಿದ ಮೈಸೂರಿನ ಜಿಲ್ಲಾಡಳಿತದ ಕ್ರಮವನ್ನ ಬಂಟ್ವಾಳ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ತೀವ್ರವಾಗಿ ಖಂಡಿಸುತ್ತದೆ ಎಂದು ಪುತ್ತೂರು ಜಿಲ್ಲಾ ಸಂಚಾಲಕ ಭಾಸ್ಕರ ಧರ್ಮಸ್ಥಳ ಹೇಳಿದರು. ಅವರು ಗುರುವಾರ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಿಟ್ಲ ಪ್ರಖಂಡದ ವತಿಯಿಂದ ಬಿಸಿ ರೋಡ್ನ ಮಿನಿ ವಿಧಾನಸೌಧದ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಮೈಸೂರು ಜಿಲ್ಲಾಡಳಿತದ ಕ್ರಮದಿಂದ ಇಡೀ ಹಿಂದೂ ಸಮಾಜದ ಭಾವನೆಗೆ ಅತೀವ ನೋವಾಗಿದೆ ಎಂದು ಹೇಳಿದರು. 2009 ಸುಪ್ರೀಂ ಕೋರ್ಟ್ ಆಧಾರದ எங்களுக்கு நியமபத்தின ಆ ವಿಚಾರಣೆ எங்களுக்கு ಸೂಚನೆ ಮೇರೆಗೆ எங்களுக்கு ಬಿಡಪ್ಪಬಾರದು. ಅಧಿಕಾರಿಗಳಿಗೆ ಏನ್ಬೆ ನಿಗಲೆಗೆ ಹೆಚ್ಚಿನ ಸೂಚನೆ ಕೊಡ್ತೀರಿ. ಸರ್ಕಾರ ಸುಪ್ರೀಂ ಕೋರ್ಟ್ ಸೂಚನೆ ಕೊಡ್ತೀರಿ. ಆ ಏರಿಯಾದ ಜನಕ್ಕಲೇನೆ ಸಾಮಾನ್ಯವಾದ ತೊಲ್ಲೆ ಆ ಮಂದಿರದ ಏರಿ ಟ್ರಸ್ಟಿಗಳುಳ್ಳರ ಅಗಲನ್ನು ಸಾಮಾನ್ಯವಾದ ತೊಲ್ಲೆ ಆ ದೇವಸ್ಥಾನ ಸರಿಯಾದ ವ್ಯವಸ್ಥೆ ಉಂಡ ಇಜ್ಜ ಪಣಪುಣಾಂಚಿನ ವ್ಯವಸ್ಥೆಗೆ ಮೇಲೆ ಒಂದು ವೇಳೆ ಇಜ್ಜಿನಾಂಡ ಅಗಲೇ ಸೂಚನೆ ಕೊರಲೆ ಅಗಲೇ ನೋಟಿಸ್ ಜಾರಿ ಮಲ್ಪಲೆ ಐದು ಬುಕ್ಕ ನಿಗಲೇ ಕಾನೂನಾತ್ಮಕವಾದ ಮಲ್ಪಳ ಕೆಲಸವನ್ನು ಮಲ್ಪಲೆಂದು ಸುಪ್ರೀಂ ಕೋರ್ಟ್ ಆಜ್ಞೆ ಮಲ್ತದೆ. ಈ ಸಂದರ್ಭದಲ್ಲಿ ಬಜರಂಗದಳ ಜಿಲ್ಲಾ ಸಹ ಸಂಚಾಲಕ ಗುರುರಾಜ್ ಬಂಟ್ವಾಳ, ಪ್ರಮುಖರಾದ ಪದ್ಮನಾಭ ಕಟ್ಟೆ, ಸುರೇಶ್ ಬೆಂಜನಪದವು, ಲೋಹಿತ್ ಪನೋಲಿ ಬೈಲು, ಮಿಥುನ್ ಕಲ್ಲಡ್ಕ, ಶಿವಪ್ರಸಾದ್ ತುಂಬೆ, ಅಮಿತ್ ಕಲ್ಲಡ್ಕ ಉಪಸ್ಥಿತರಿದ್ದರು. ಸಂದೀಪ್ ವಿ4 ನ್ಯೂಸ್ ಬಂಟ್ವಾಳ.